ನಮ್ಮ ಪ್ರಸನ್ನ ಚಿತ್ರಮಂದಿರದ ಮಾಲೀಕ ಆನಂದ್ ಬರುತ್ತೆ ಬಾಯಲ್ಲಿ, ನನಗೇನು ಮನ್ಸನೇನೆಯಾ ನೀನು ಯೋ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು 85ರಿಂದ ಇದ್ದೀನಿ ಅಂತ ಹೇಳ್ತೀಯಾ, ಬಂದು ಮಗುನ ಚೂಟಿ ತೊಟ್ಲು ತೂತೀಯಾ, ನಿನ್ಗೇನು ಮಾನ ಮರ್ಯಾದಿಲ್ವಾ? ಆನಂದ್ ಅವರೇ, ನೀವು ದೊಡ್ಡವರಾಗಿದ್ದೀರಾ, ಅವರು ದೊಡ್ಡದಾಗಿ ಬೆಳೆದಿದ್ದಾರೆ ಅಂತ ಬಗೆಟ್ ಹಿಡಿಯಕ್ಕೆ ಬಂದಿದ್ದೀರಲ್ಲ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ನಿಮ್ದು ಒಂದು ಜನ್ಮನೇನ್ರಿ? ಆನಂದ್ ಪ್ರಸನ್ನ ಚಿತ್ರದ ಮಾಲೀಕರು ಈ ವಿಡಿಯೋ ನೋಡಿ ಹೇಳ್ತಾ ಇದ್ದೀರಾ ಏನಂತ ಹೇಳಿದ್ರೆ, ಸ್ಟೇಜ್ ಮೇಲೆ ಬಂದ್ಬಿಟ್ಟು ನೀವು 85ರಿಂದ ನಾನು ಚಿತ್ರರಂಗದಲ್ಲಿ ಇದ್ದೀನಿ, ಈ ರೀತಿ ರೀಮಿಕ್ಸ್ ಆಗಿ ಇದಾಗಿ ಪಿಕ್ಚರ್ ರಿಲೀಸ್ ಆಗಿರೋದು 20 ವರ್ಷ ಆದ ನಂತರ ಒಂದು ನಾಗರಾವು ಬಿಟ್ಟರೆ ಮೆಜೆಸ್ಟಿಕ್ ಅಂತಿರಲ್ರಿ. ನೀವು ಯಾಕೆ ಚಿತ್ರರಂಗದಲ್ಲೆಲ್ಲ ನಿಮ್ದು ಸಿನಿಮಾ ಥಿಯೇಟ್ರ್ ಒಂದು ಇಟ್ಕೊಂಡಿದ್ದೀರಾ? ನಿಮ್ಮಂಥವ್ರು ಒಬ್ರು ಬಗೆಟ್ ಹಿಡಿಯೋಕ್ಕೊಂದು ಅತಿಮಿತಿ ಇರುತ್ತೆ. ಅಣ್ಣವ್ರದ್ದು ಎಷ್ಟು ಫಿಲಮ್ ರೀಮಿಕ್ಸ್ ಆಗಿದೆ, ಎಷ್ಟು ಫಿಲಮ್ ರಿಲೀಸ್ ಆಗಿದೆ ಗೊತ್ತೇನ್ರಿ ನಿಮಗೆ? 7.1 ಓಮ್ ಆಗಿದೆ, ಕಸ್ತೂರಿ ನಿವಾಸ ಆಗಿದೆ, ಅಣ್ಣವ್ರದ್ದು ಲೆಕ್ಕಕ್ಕಿಲ್ಲ ಹೇಳ್ಕೊಂಬಂದ ಅಂತಂದ್ರೆ ಸುಮಾರು ಚಿತ್ರಗಳು ರಿಲೀಸ್ ಆಗಿದ್ದಾವೆ. ಕೈದಿ ಆಗಿದೆ, ಕೈದಿ ಬಂದಿದೆ, ಎಷ್ಟು ಸಿನಿಮಾ ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲದೆ ಮಾತಾಡ್ತೀರಾ? ಅದು ಒಂದು ಹಾಳಾಗೋಗ್ಲಿ. ಅಣ್ಣವರು ಚಿತ್ರಗಳಿಂದ, ಅಣ್ಣವ್ರ ಮಕ್ಕಳು ಸಿನಿಮಾಯಿಂದ ನೀವು ಚಿತ್ರ ಮಂದಿರದಲ್ಲಿ ನಿಮ್ಮ ಸಿನಿಮಾ ಹಾಕಿರೋದಕ್ಕೆ ನೀವು ಕೋಟ್ಯಾಧಿಪತಿಗಳಾಗಿ ಬೆಳೆದಿರೋದು. ಅಣ್ಣವ್ರಿಗೆ ಅವ್ರಿಗಾಗ್ಲಿ ಅವ್ರ ಕುಟುಂಬಕ್ಕಾಗ್ಲಿ ಗೌರವ ಕೊಡೋದೊಂದು ಕಲ್ತ್ಕೊಳ್ಳಿ. ನಾಚಿಕೆ ಮಾನ ಮರ್ಯಾದೆ ಇಲ್ದಾರೆ ಮಾತಾಡ್ತಿರಲ್ಲ, ಅಷ್ಟು ಸ್ಟೇಜ್ ಮುಂದೆ ಎಲ್ಲಾರ ಮುಂದೆ ಬಂದು ಮಾತಾಡ್ತೀರ ಏನಂತ? ಕನ್ನಡ ಚಿತ್ರರಂಗದ ನಾಯಕ ಇದ್ರನ್ನ ದರ್ಶನ್ ಅವ್ರು ವಹಿಸ್ಕೊಬೇಕು ಅಂತ ಹೇಳ್ತೀರಾ? ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಯಾಕ್ರಿ ಪಾಪ ಅವ್ರಿಗೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ನೀವು ತೊಂದರೆ ಕೊಡ್ತೀರಾ? ದರ್ಶನ್ ಅವರು ನಾಯಕ ನಟ, ಕನ್ನಡ ಚಿತ್ರರಂಗಕ್ಕೆ ನಾಯಕರಾಗಿ ಬೆಳೆಯೋಕ್ಕೆ ಇನ್ನೂ ತುಂಬ ಅವಕಾಶ ಇದೆ. ಅವ್ರಿಗಿಂತ ದೊಡ್ಡ ನಟರಾದಂಥ ಈಗ ಶಿವಣ್ಣ ಅವರು ಇದ್ದಾರೆ, ಕನ್ನಡ ಚಿತ್ರರಂಗದ ನಾಯಕತ್ವ ವಹಿಸ್ಕೊಂಡಿದ್ದಾರೆ. ಆದರೆ ಅವರು ನಾನು ಸಿಂಗಲ್ ಅಲ್ಲ, ಅವರಲ್ಲಿರೋ ದೊಡ್ಡ ಮನಸ್ಸು ಅರ್ಥ ಮಾಡ್ಕೊಳ್ಳಿ. ನೀವು ಅದನ್ನ ಬಿಟ್ಬಿಟ್ಟು ದರ್ಶನ್ ಅವ್ರಿಗೆ ಪಾಪ ಸುಮ್ಮನೆ ಇವ್ರಿಗೆ ಶೂಟಿ ಅವ್ರಿಗೆ ಎಬ್ಬರಿಸಿ ಕನ್ನಡ ಚಿತ್ರರಂಗದಲ್ಲಿ ಗಲಾಟೆಗಳು ತಂದಕ್ಕೆ ಅಭಿಮಾನಿಗಳನ್ನ ನೋಡ್ತಾ ಇದ್ದೀರೇನ್ರಿ? ಆನಂದ್ ಅವರೇ, ಸ್ವಲ್ಪ ಮಾತಾಡಬೇಕಾದ್ರೆ ಎಲ್ಲಿ ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಯೋಚನೆ ಮಾಡಿ ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ದರ್ಶನ್ ಅವರು ನಾಯಕತ್ವ ತಗೊಬೇಕು, ಇಲ್ಲಿಂದ ಯುಗ ಪೀಳಿಗೆಯವರೆಲ್ಲ ಅವ್ರ ಹಿಂದೆ ಬರಬೇಕು ಅಂತ. ಶಿವಣ್ಣ, ರವಿಚಂದ್ರನು, ಇವ್ರಿಗಿಂತ ದೊಡ್ಡ ಜಗ್ಗೇಶು ಇವರೆಲ್ಲ ಬಂದ್ಬಿಟ್ಟು ದರ್ಶನ್ ಅವರು ಅವ್ರು ಹೇಳ್ತಾರೆ ಅಂದ್ರೆ ಒಳ್ಳೆ ನಟ, ಎರಡು ಮಾತಿಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ಅವರಿಂದನೂ ಕನ್ನಡ ಚಿತ್ರರಂಗ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡು ಹೋಗಿದೆ. ಅವ್ರಿಗೆ ಅದನ್ನ ಒಂದು ಟರ್ಮ್ ಬರುತ್ತೆ. ಅಣ್ಣವ್ರು ಆದ್ಮೇಲೆ ವಿಷ್ಣು ಸಾರ್ ಆದ್ಮೇಲೆ ಅಂಬರೀಷ್ ಅವ್ರು ಆದ್ಮೇಲೆ ಅದೇ ತರ ರೀತಿ ಒಬ್ಬೊಬ್ರು ಬರಬೇಕು. ಚಿಕ್ಕವ್ರನ್ನ ಬಿಟ್ಟು ದೊಡ್ಡವ್ರನ್ನ ಬಿಟ್ಟು ಚಿಕ್ಕವ್ರನ್ನ ಯಾವುದೇ ರೀತಿಯಾದಂಥ ಲೀಡರ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರಿಗೂ ನಾಯಕ ನಟರಿಗೆ ಅಭಿಮಾನಿಗಳಿಗೆ ಬೇರೆ ರೀತಿಯಾದಂಥ ಸಂದೇಶ ಕೊಡಬೇಡಿ. ದರ್ಶನ್ ಅವರು ಯಾವಾಗ ಕನ್ನಡ ಚಿತ್ರರಂಗ ನಾಯಕತ್ವ ವಹಿಸ್ಕೊಬೇಕು, ಅವ್ರಿಗೆ ಆದಂಥ ಒಂದು ಟರ್ಮ್ ಬರುತ್ತೆ, ಅವಾಗ ವಹಿಸ್ಕೊಂತಾರೆ. ಮೊದಲು ಮಾತಾಡೋಕೆ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಕನ್ನಡ ಚಿತ್ರರಂಗದ ನಶಿಸಿ ಹೋಗ್ತಾ ಇದೆ ಅಂತ ಇದ್ದಾರೆ. ನಾಟಕ ಮಾನ ಮರ್ಯಾದೆ ಇದ್ದ ಅಂತಂದ್ರೆ ನೀವೇ ಹೇಳಿದ್ರಲ್ರಿ, ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಾನೇ ಥಿಯೇಟ್ರಲ್ಲಿ ನೋಡಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಜನ್ಮಕ್ಕೆ ನಿಮ್ಮ ಥಿಯೇಟ್ರ್ ಹಾಕಿ ನೀವೊಬ್ಬ ಹೊಸ ನಾಯಕ ನಟ, ಅದು ದರ್ಶನ್ ತೂಗುದೀಪ್ ಅನ್ನೋ ಒಬ್ಬ ನಾಯಕ ನಟನ ಸಿನಿಮಾ ನೋಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದರೆ ಒಬ್ಬ ಸಿನಿಮಾನ ಕೊಡೋಕೆ ಹಿಂದೆ ಮುಂದೆ ನೋಡಿದೆ ಏನೋ ಡೌಟ್ ಮೇಲೆ ಕೊಟ್ಟೆ ಅಂತ ಹೇಳ್ತೀರಲ್ಲ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಂದರೆ ನೀವು ದುಡ್ಡು ಮಾಡೋದು ನೋಡ್ತೀರಾ, ನಿಮ್ಗೆ ಯಾವ ಹೀರೋದು ಹಾಕಿದ್ರೆ ದುಡ್ಡು ಬರುತ್ತೆ ಅದು ನೋಡ್ತೀರಾ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದ್ರೆ ಪ್ರತಿಯೊಬ್ಬ ಹೀರೋ ಹೊಸಬ ಯಾರು ಬರ್ತಾರೆ, ನಶಿಸಿ ಹೋಗ್ಬಾರ್ದು. ಕನ್ನಡ ಚಿತ್ರರಂಗ ಅಂದರೆ ಪ್ರತಿಯೊಬ್ಬ ಈಗ ಬರ್ತಾನೆಲ್ಲ ಹೊಸ ನಾಯಕ ನಟರಿಗೂ ನೀವು ಸಿನಿಮಾನ ಥಿಯೇಟ್ರ್ ಕೊಡಬೇಕು. ನಿಮಗೆ ಹೊಸ ಸಿನಿಮಾ ಬಂದಂತಾರೆ ಲಕ್ಷ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಹಾಕೊಂತೀರಾ. ಪ್ರೊಡ್ಯೂಸರ್ಗಳು ಹೊಸದಾಗಿ ಬಂದಿರ್ತಾರೆ, ಎಲ್ಲಿಂದ ದುಡ್ಡು ತರ್ತಾರೆ? ಸಾಲ ಮಾಡಿ ತಂದಿರ್ತಾರೆ, ಥಿಯೇಟ್ರ್ಗಳು ಕಟ್ಕೊಂಡು ಕುತ್ಕೊಂತಾರ. ಅದೇ ನೋಡಿ ಇವಾಗ ಮೆಜೆಸ್ಟಿಕ್ ಏನು ಕೇಳಿಲ್ಲ ಕೊಟ್ಟೆ ಅಂತ ಹೇಳ್ತಿರಲ್ಲ, ಅದೇ ಹೇಳ್ತಿರೋದು. ಗೆದ್ದು ಕೂದ್ರೆ ಬಾಲ ಹಿಡಿಯೋಕ್ಕೆ 1000 ಜನ ಇರ್ತಾರೆ, ನೀವೇ ಬೇಕೇನ್ರಿ? ಆನಂದ್ ಅವರೇ, ಫಸ್ಟು ಅರ್ಥ ಮಾಡ್ಕೊಳ್ಳಿ, ಯಾರ್ದಿಂದ ಬೆಳೆದಿದ್ದೀನಿ. ಅಣ್ಣವ್ರ ಕುಟುಂಬದ ಚಿತ್ರನೇ ಸುಮಾರು ಸಿನಿಮಾಗಳು ನಿಮ್ಮ ಥಿಯೇಟ್ರಲ್ಲಿ ನೋಡಿ ನೀವು ಸಂಪಾದನೆ ಮಾಡಿ ನಿಮಗೆ ಅಂತ ನೀವು ಒಂದು ಕನ್ನಡ ಚಿತ್ರರಂಗದಲ್ಲಿ ನೆಲೆ ಅಂತ ಇಟ್ಕೊಂಡಿರೋದು. ಅದನ್ನ ಬಿಟ್ಬಿಟ್ಟು ದರ್ಶನ್ ಅವ್ರಿಗೆ ಪಾಪ ಬಿಟ್ಬಿಟ್ಟು ಇಲ್ದೇ ಕೆಲಸಗಳು ಮಾಡ್ತಾ ಇದ್ದೀರಾ. ಇದೆಲ್ಲ ತಪ್ಪು. ಬಂದು ದಯವಿಟ್ಟು ಕ್ಷಮೆ ಕೇಳಿ. ಕನ್ನಡ ಚಿತ್ರರಂಗದ ಮುಂದೆ ಶಿವಣ್ಣ ಅವ್ರ ನಾಯಕತ್ವ ವಹಿಸ್ಕೊಂಡಿದ್ದಾರೆ, ಅವ್ರದ್ದೇ ಆದಂಥ ಕೆಲಸ ಕಾಲಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಮಾಡಬೇಕು, ಅವ್ರು ಏನಿಲ್ಲ ಅದನ್ನು ಮಾಡ್ತಾರೆ. ನೀವು ಹೇಳಿದ್ರಿ ಆಂಧ್ರದಲ್ಲಿ ಚಿರಂಜೀವಿ ಅವರು ಎಲ್ಲರೂ ನಾಯಕ ನಟನ ಕರ್ಕೊಂಡೋಗಿ ಹಿಂದಗಡೆ CM ಹತ್ರ ಮಾಡ್ತಾ ಇದ್ದಾರೆ ಅಂತ. ಯಾರು ಹೋಗಿದ್ದಾರೆ ಅಲ್ಲಿ? ಚಿರಂಜೀವಿ ಹೋಗಿದ್ದಾರೆ, ಹಳೆ ನಟರು. ಅಲ್ಲಿ ಹೋಗಿ ಪ್ರಭಾಸ್ ಆಗಲಿ, ಜೂನಿಯರ್ NTR ಆಗಲಿ, ಮತ್ತು
ಮಹೇಶ್ ಬಾಬು ಆಗಲಿ ಈ ಥರ ಈಗಿನ ಪೀಳಿಗೆ ನಾಯಕ ನಟರು ಯಾರು ಹೋಗಿಲ್ಲ, ದೊಡ್ಡ ತಲೆನೇ ಹೋಗಿರೋದು. ಏನಕ್ಕೆ ಅಂದರೆ ಸೀನಿಯರ್ಗೆ ಅಂತ ಒಂದು ಗೌರವ ಇರುತ್ತೆ. ಆ ಗೌರವನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೊಟ್ಟಿದ್ದಾರೆ. ನಮ್ಮ ವಾಣಿಜ್ಯ ಮಂಡಳಿದವರು ಸೇರಿಕೊಂಡು ಶಿವಣ್ಣ ಅವ್ರಿಗೆ ಅಪ್ರೋಚ್ ಮಾಡಿದ್ದಾರೆ. ಬೇರೆ ನಾಯಕ ನಟರೆಲ್ಲ ಹೋಗಿ ಶಿವಣ್ಣ ಅವ್ರಿಗೆ ಇದು ಮಾಡಿದ್ದಾರೆ. ಅವ್ರಿಗೆ ದೊಡ್ಡ ಗುಣ ಏನಪ್ಪ ಅಂತಂದರೆ, ನಾನು ಒಬ್ಬ ನಾಯಕತ್ವ ಬೇಡ, ಎಲ್ಲರ ನಾಯಕತ್ವದಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಹಿರಿಯರಾದಂಥವ್ರು ಆ ಕೆಲಸ ಮಾಡಿದ್ದಾರೆ. ಅಂದರೆ ಶಿವಣ್ಣ ಅವ್ರಿಗಿರೋಂತಹ ದೊಡ್ಡ ಮನಸ್ಸು ಅದೇನೆ. ಅದನ್ನ ತಿಳ್ಕೊಳ್ಳಿ, ಇದನ್ನೆಲ್ಲ ಬಿಟ್ಬಿಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.